ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಅಂಗಡಿ ಮುಂಗಟ್ಟುಗಳು, ಈಗಾಗಲೇ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ರಸ್ತೆಯಲ್ಲಿ ಓಡಾಡುವಾಗ ಟ್ರಾಫಿಕ್ ಕಂಜೆಷನ್ ಆಗ್ತಾ ಇದೆ. ಇದನ್ನ ಬಿಟ್ಟು ಬೇರೆ ಸೆಪರೇಟ್ ಡೆಡಿಕೇಟೆಡ್ ಸೈಕಲ್ ಪಾತ್ ಅಂತ ನಾವೇನ್ ಹೇಳ್ತೇವೆ, ಇದು ಡೆಡಿಕೇಟೆಡ್ ಸೈಕಲ್ ಪಾತ್ ಅಲ್ಲ. ಇದು ಏನು ಈಗ ರಸ್ತೆ ಇದೆ, ಆ ರಸ್ತೆಯ ಒಂದು ಭಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಅದರಲ್ಲಿ ರೆಡ್ ಕಲರ್ ನ ಪೇವ್ಮೆಂಟ್ ಹಾಕೊಂಡು ಇವರು ಹೋಗುವಂತದ್ದು. ಈಗ 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 ಇದು ವಿನಯ್ ರಾಜ್ ಅವರೇ, ಇದು ನೀವು ಹೇಳ್ತಾ ಇದ್ದೀರಿ ಏನು ಓನ್ಲಿ ಡೆಡಿಕೇಟೆಡ್ ಸೈಕಲ್ ಪಾತ್ ಅಲ್ಲ ಅಂತ. ಸೊ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿಯವರು ಮತ್ತು ಇದು ಸೈಕಲ್ ಪಥದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಓನ್ಲಿ ಡೆಡಿಕೇಟೆಡ್ ಸೈಕಲ್ ಪಾತ್. ಈ ಓಣಿಗಳು, ಸೈಕಲ್ ಹೋಗುವಂತ ಓಣಿಗಳು ಇಲ್ಲಿ ಬೇರೆ ಯಾವ ವಾಹನಗಳಿಗೆ ಹೋಗ್ಲಿಕ್ಕೆ ಕೂಡ ಇಲ್ಲ ಅಂತ. ನೋಡಿ ನಾನು ಎಲ್ಲಾ ದಾಖಲೆಯನ್ನ ಇವತ್ತು ತಂದಿದ್ದೇನೆ. ಈಗ 11.39 ಕಿಲೋಮೀಟರ್ ಏನಿದೆ, ಎಲ್ಲಿಂದ ಅದು ಸ್ಟಾರ್ಟ್ ಆಗ್ತದೆ ಅಂತ ನಾನು ಹೇಳ್ತೇನೆ, ವೀಕ್ಷಕರಿಗೂ ಕೂಡ ಗೊತ್ತಾಗ್ತದೆ. ಆ ರೂಟಲ್ಲಿ ನೀವು ಕೂಡ ಹೋಗಿರ್ಬಹುದು. ಮಾರ್ನಮಿಕಟ್ಟ ಏನು ಮಂಗಳಾದೇವಿ ನಾವು ದೇವಸ್ಥಾನಕ್ಕೆ ಹೋಗುವ ಆ ಒಂದು ಮಾರ್ಗದಲ್ಲಿ ಏನು ಓವರ್ ಬ್ರಿಡ್ಜ್ ಸಿಗ್ತದೆ, ಅಲ್ಲಿಂದ ಸ್ಟಾರ್ಟ್ ಆಗಿ ಒಂದು ಪ್ರಾಜೆಕ್ಟ್ ನಂಬರ್ ಇದು ಪ್ಯಾಕೇಜ್ ನಂಬರ್ 2 ಅಲ್ಲಿಂದ ಸ್ಟಾರ್ಟ್ ಆಗಿ ಮಾರ್ನಮಿಕಟ್ಟ ಸರ್ಕಲ್ ಆಗಿ, ಮಾರ್ನಮಿಕಟ್ಟ ಸರ್ಕಲ್ ಇಂದ ನಂದಿಗುಡ್ಡ ಕೋಟಿ ಚೆನ್ನಯ್ಯ ಸರ್ಕಲ್ಗೆ ಬಂದು, ಕೋಟಿ ಚೆನ್ನಯ್ಯ ಸರ್ಕಲ್ ಇಂದ ನೇರವಾಗಿ ವೆಲೆನ್ಶಿಯಾ ಮುಖಾಂತರ ಫಾದರ್ ಮುಲ್ಲರ್ ಆಸ್ಪತ್ರೆಯ ಸರ್ಕಲ್ಗೆ ಬಂದು, ಅಲ್ಲಿಂದ ಮದರ್ ತೆರೇಸಾ ಅಂದ್ರೆ ಆ ಪ್ಲಾಟಿನಂ ಥಿಯೇಟರ್ಗೆ ಹೋಗುವ ರಸ್ತೆ ಇದೆ ಅಲ್ವಾ, ಅದು ಆ ಒಂದು ರೋಡ್ ಅಲ್ಲಿ ಮುಂದಕ್ಕೆ ಹೋಗಿ ಐಲ್ಯಾಂಡ್ ಆಸ್ಪತ್ರೆ ಹತ್ರ ಲೆಫ್ಟ್ ಸೈಡ್ ಎಸ್ಎಲ್ ಮತಾಯಿಸ್ ರೋಡ್ ಆಗಿ ಅದು ಅತ್ತಾವರ ಕಟ್ಟೆಗೆ ಹೋಗಿ, ಅತ್ತಾವರ ಕಟ್ಟೆಯಿಂದ ಏನು ನಮ್ಮ ರೈಲ್ವೆ ಸ್ಟೇಷನ್ ಆಗಿ, ಅಲ್ಲಿಂದ ಅದು ಟವರ್ ಕ್ಲಾಕ್ ಆಗಿ, ಅಲ್ಲಿಂದ ನಮ್ಮ ಲೇಡಿ ಗೋಶನ್ ಹತ್ರ ರಸ್ತೆ ಇದೆ ನೋಡಿ, ಅದರ ಮುಖಾಂತರ ಏನು ಸೆಂಟ್ರಲ್ ಮಾರ್ಕೆಟ್ಗೆ ಹೋಗುವ ರಸ್ತೆ, ಅದರಲ್ಲಿ ಹೋಗಿ ಏನು ರೂಪವಾಣಿ ಥಿಯೇಟರ್ ಇದೆ ಅಲ್ಲಿ ಲೆಫ್ಟ್ ಸೈಡ್ ಗೆ ರಾಘವೇಂದ್ರ ಮಠ ರಸ್ತೆ ಇದೆ, ಅದು ಇರುವುದೇ 10 ಫೀಟ್ ರಸ್ತೆ. ಅದು ಆ 10 ಫೀಟ್ ರಸ್ತೆ ರಾಘವೇಂದ್ರ ಮಠ ಆಗಿ ಅದು ಕಾರ್ಶೀಟಿಗೆ ಹೋಗಿ ಮುಟ್ಟುತ್ತೆ. ಕಾರ್ಶೀಟಿನಿಂದ ಅದು ಕಾರ್ಶೀಟ್ ಕ್ರಾಸ್ ಆಗಿ ಅಲ್ಲಿ ಭಗವತಿ ಟೆಂಪಲ್ ರೋಡ್ ಇದೆ ಒಳಗಡೆ, ಅದು ಕೂಡ ಪುನಃ ಅದು 12 ಫೀಟ್ ಅಗಲದ ಕಿರಿದಾದ ರಸ್ತೆ. ಅಲ್ಲಿಂದ ಆಗಿ ಅದು TMA ಪೈ ಪತ್ತುಮುಡಿ ರೆಸ್ಟೋರೆಂಟ್ ಆಗಿ ಅದು ನೋಡಿ. ಇದು ನಾನು ತಂದಿರುವಂತದ್ದು ಜನರಲ್ ಮ್ಯಾನೇಜರ್ ಗೇಲ್ ಇಂಡಿಯಾ ಲಿಮಿಟೆಡ್ ಅವರಿಗೆ, ನಿಮ್ಮ ಕೆಲಸವನ್ನು ಬೇಗ ಮಾಡಿ ಮುಗಿಸಿಕೊಡಿ, ನಮಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕಿದೆ ಅಂತೇಳಿ ಬರೆದಂತ ಪತ್ರ ಸ್ಮಾರ್ಟ್ ಸಿಟಿ. ಇನ್ನೊಂದು ಇದು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಕುಡ್ಸೆಂಪ್ ಕುಮಿಪ್ ಏನಿದೆ, ಏನು ಇವತ್ತು ಜಲಸಿರಿ ಯೋಜನೆಯಲ್ಲಿ ನೀರಿದು ಇದು ಪೈಪ್ ಹಾಕ್ತಾ ಇದ್ದಾರೆ, ಅವರಿಗೆ ಬೇಗ ಪೈಪ್ ಹಾಕಿ ಅಂತ ಹೇಳಿ ಅದಕ್ಕೆ ಅವರಿಗೆ ಕೊಟ್ಟಂತ ಒಂದು ಪತ್ರವನ್ನ ಇಟ್ಕೊಂಡು ಬಂದಿದ್ದೇನೆ. ಅದೇ ರೀತಿಯಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ಎಲ್ಲಿ ರೋಡ್ ವೈಡನಿಂಗ್ ನಿಮ್ಗೆ ಮಾಡ್ಲಿಕ್ಕಿದೆ ಅದರ ಬಗ್ಗೆ ಇದೆಲ್ಲ ದಾಖಲೆಗಳನ್ನ ನಾನು ಇಟ್ಕೊಂಡು ಬಂದಿದ್ದೇನೆ. ನಾನು ಹೇಳುವಂತದ್ದು ಏನು ಎಕ್ಸಿಸ್ಟಿಂಗ್ ಕ್ಯಾರೇಜ್ ವೇ ಇದೆ, ಏನು ರಸ್ತೆ ಈಗ ಇದೆ, ಈಗಾಗ್ಲೇ ಈಗ ನಮ್ದು ಏನು ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಮಿನಿಸ್ಟ್ರಿ ಆಫ್ ಅರ್ಬನ್ ಡಿಪಾರ್ಟ್, ಅದು ಕರೆಕ್ಟ್ ಆಗಿದೆ, ಏನು ಸಂಶಯ ಇಲ್ಲ. ಮಂಗಳೂರಿಗೆ ಬಂದಾಗ ಇಲ್ಲಿಯ ಶಾಸಕರು, ನಾನು ನೇರವಾಗಿ ಹೇಳ್ತೇನೆ, ಇಲ್ಲಿಯ ಶಾಸಕರು ಇದೇ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಹೇಳಿ ಇದನ್ನ ಅವರು ಹೇಳಿದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ? ಸರಿಯಾದ ರೀತಿಯಲ್ಲಿ ಫುಟ್ಪಾತ್ ಇಲ್ಲ, ಜನರಿಗೆ ನಡೆದಾಡ್ಲಿಕ್ಕೆ ಫುಟ್ಪಾತ್ ಇಲ್ಲ, ಮಳೆ ನೀರು ಹರಿದು ಹೋಗುವ ಚರಂಡಿ ಇನ್ನೂ ಕೂಡ ರಸ್ತೆಗಳಲ್ಲಿ ಬಂದಿಲ್ಲ. ಈಗಾಗಲೇ ಇರುವಂತ ಏನು ರಸ್ತೆ ಕಿರಿದಾಗಿದೆ, ಈಗಾಗಲೇ ಟ್ರಾಫಿಕ್ ಕಂಜೆಷನ್ ಸಿಟಿಯಲ್ಲಿ ಆಗ್ತಾ ಇದೆ. ಈ ಒಂದು ವಾಹನಗಳು ಹೋಗುವಂತ ರಸ್ತೆಯಲ್ಲಿ ಅದರಲ್ಲೇ 3 ಮೀಟರ್ ಅಂತ ಹೇಳುವಾಗ 10 ಫೀಟ್ ಅನ್ನ ನೀವು ಸೈಕಲ್ಗೆ ನೀವು ಮಾರ್ಕ್ ಮಾಡ್ತೇನೆ ಅಂತ ಹೇಳಿದ್ರೆ, ಹಾಗಾದ್ರೆ 30 ಫೀಟ್ ರಸ್ತೆಯನ್ನ 10 ಫೀಟ್ ಹೋದ್ರೆ ಮತ್ತೆ ಅದರಲ್ಲಿ 20 ಫೀಟ್ ಇದೆ. ಈಗಲೇ 30 ಫೀಟ್ ನಲ್ಲೇ ಹೋಗ್ಲಿಕ್ಕೆ ಅಲ್ಲಿ ವಾಹನಗಳ ಇದು ಟ್ರಾಫಿಕ್ ಕಂಜೆಷನ್ ಇದೆ. ಯಾವ ರೀತಿಯಲ್ಲಿ ನೀವು ಇದನ್ನ ಮಾಡ್ತೀರಿ? ನಾವ್ ಹೇಳುವಂತದ್ದು ಸೈಕಲ್ ಟ್ರ್ಯಾಕ್ ಅನ್ನು ಮಾಡುವಂತದ್ದಕ್ಕಿಂತ ಹೆಚ್ಚಿನದಾಗಿ ಸೈಕಲ್ ಸವಾರರ ಸುರಕ್ಷತೆಯ ಬಗ್ಗೆ ನೀವು ಏನು ಮಾತಾಡ್ತಾ ಇದ್ದೀರಿ?